ಪುಣ್ಯಭೂಮಿ ನಮ್ಮ ತುಳುನಾಡು. ಕೊಡರಿ ರಾಮನ ತುಡರು ಬೆಳಗಿನ ಕಡಲೆತ್ತರ ಕೆರೆತ್ತ ನಾಡು ಈ ನಮ್ಮ ತುಳುನಾಡು. ಈ ನಮ್ಮ ಪುಣ್ಯಭೂಮಿಡು ಒವ್ವೇ ಒಂಜಿ ಕಾರ್ಯಕ್ರಮನ ಶುರುಮಲ್ಪನ ಪೊರ್ತುಗು ವಿಘ್ನ ವಿನಾಶಕಾಯನ ಗಣಪತಿನ ಸ್ತುತಿ ಮಲ್ಪನ ನಮ್ಮಲ ಒಂಜಿ ಕಟ್ ಅಂಚಾದ ಇತ್ತೆ ವಿಘ್ನ ವಿನಾಶಕನ ಸ್ತುತಿ ಮಲ್ಪರೆ ಬರೊಂದುಲ್ಲೇರು ಲಿಖಿತ ಮೇರು. ವಂದೇ ಓಂಕಾರ ಚಾಮರ ಕರ್ಣನೆ ಶಂಕರ ಸುತಾ ಶರಣು ವಿನಾಯಕ ಮಂಗಳವರ ಶರಣು. ಮಧುರು ಗಣಪತಿ ಶರಾವು ಗಣಪತಿ ಕುಂಬಾಶಿ ಗಣಪತಿ ಶರಣು. ಅಟಿಯಂಗಡಿ ಗಣಪತಿ ಎಡಗೊಂಜಿ ಗಣಪತಿ ಗೋಕರ್ಣ ಗಣಪತಿ ಶರಣು. ವಂದೇ ಓಂಕಾರ ಚಾಮರ ಕರ್ಣನೆ ಶಂಕರ ಸುತಾ ಶರಣು ವಿನಾಯಕ ಮಂಗಳವರ ಶರಣು. ವಿನಾಯಕ ಮಂಗಳವರ ಶರಣು. ಶ್ರೀ ವಿಘ್ನೇಶ್ವರ ದೇವನ ಪಾದ ಬತ್ತೊಂದು, ಅಮೃತೇಶ್ವರನ ದೇವನ ಪಾದ ಬತ್ತೊಂದು, ಮಾತ ಗ್ರಾಮದ ದೈವ ದೇವರನ ಪಾದ ಬತ್ತೊಂದು, ಕ್ಷೇತ್ರದ ಅರಸಮುಂಡಿತ ವೈದ್ಯನಾಥ ಧೂಮವತಿ ಮಠ ದೈವದ ಪಾದ ಬತ್ತೊಂದು. ಆದ್ಮೇಲೆ ಶ್ರೀ ವಿಘ್ನೇಶ್ವರ ಗ್ರಾಮೀಣ ಸೇವಾ ಸಮಿತಿದ 32ನೇ ವರ್ಷದ ಸಂಭ್ರಮನು ನಡವುಲ್ಲ. ವಿಘ್ನೇಶ್ವರ ಗ್ರಾಮೀಣ ಸೇವಾ ಸಮಿತಿದ ಇತಿಹಾಸವೇ ಅಂಚಿನವು. ಖಾಲಿ 5 ಜನ ಸುರುಮಲ್ತಿನ ಸಮಿತಿ ಇನಿ ಕನಿಷ್ಠ 80-85 ಜನ ಸದಸ್ಯರು ಬಲತೊಟ್ಟಿಗೆ ಈ ಸಮಿತಿ ಬುಳೆ ಒಂದುಂಡು. ವಿಶೇಷವಾದ ಗಣ್ಯರು ಪುನಗ ಆ ಗಣ್ಯರಿಗೆ ಸಮಿತಿ ಬಗ್ಗೆ ಕಿರು ಪರಿಚಯ ಪನೋಡೆ ಜೋಕುಲಿನ ದೇಪಂಡ ಇನಿ ಸಮಾಜ ಯುವ ಸಮಾಜ ಅತನ ನನ್ನ ದುಂಬುದ ಸಮಾಜಕ್ಕೂ ನಮ್ಮ ಸರಿಯಾದ ಶಿಕ್ಷಣ ಕೊಡೋದಂಡ ಬಹುಶಃ ಭವಿಷ್ಯದ ಸಮಾಜದ ಎಡ್ಡ ರೀತಿಯ ನಮ್ಮ ನಿರೂಪಣೆ ಮಲ್ಪರ ಸಾಧ್ಯ. ಬಹುಶಃ ಆ ಕೆಲಸವನ್ನು ಶ್ರೀ ವಿಘ್ನೇಶ್ವರ ಗ್ರಾಮೀಣ ಸೇವಾ ಸಮಿತಿ ಕರಿಣ 32 ವರ್ಷದ ಮಲ್ತೊಂದುಂಡು. ಜೋಕುಲಿಗೆ ಭರತನಾಟ್ಯ ಕ್ಲಾಸ್ ಆದಪ್ಪು, ಪುಂಜುಲಿಗೆ ಟೈಲರಿಂಗ್ ಕ್ಲಾಸ್ ಆದಪ್ಪು, ಅದನ್ನು ಪ್ರತಿ ಐತಾರದಾನೆ ಮಂಗಳವಾರದಾನೆ ಭಜನಾ ತರಬೇತಿ ಕಾರ್ಯಕ್ರಮ ಆದಪ್ಪು ಅಂಜನೆ ಕಾರ್ಯಕ್ರಮಗಳು ಈ ವಿಘ್ನೇಶ್ವರ ಗ್ರಾಮೀಣ ಸೇವಾ ಸಮಿತಿ ನಡೆದುಕೊಂಡು ಈ 32ನೇ ವರ್ಷದ ದಿವಸೋತ್ಸವ ಆಗುತ್ತ 4 ಯೋಜನೆಗಳು ನಡೆದುಕೊಂಡು ಈ ಸಮಿತಿಗೆ ಬಂದು ಇದಕ್ಕೆ ಮೂಲ ಸಹಕಾರ ಕೊಡುವಂತೆ ಸ್ತವೇಹ ವೇದೇಹ ಸಾಂಗಪದ ಕ್ರಮೋಪನಿಷದ್ಧರ್ಗಾಯಂತ್ಯಂ ಸಮಗಾಹ ಧ್ಯಾನ ವಸ್ತು ತದ್ಗತೇನ ಮನಸ ಪಶ್ಯಂತಂ ನಾವಿಧಃ ಸುರಾಸುರಗಣದೇವಯ ತಸ್ಮೇ ನಮಃ ತಸ್ಮೇ ನಮಃ. ಸಾರ್ವಜನಿಕ ಗಣೇಶೋತ್ಸವ
ನಮ್ಮ ದೇಶದಲ್ಲಿ ಯಾಕೆ ಆಯಿತು ಅಂತ ಕೇಳಿದರೆ, ಬರೀ ಪೂಜೆ ಮಾಡಲಿಕ್ಕೆ, ಹಣ್ಣು ಕಾಯಿ ಮಾಡಲಿಕ್ಕೆ, ವೇದಿಕೆಯಲ್ಲಿ ನಾಟಕ, ಸಂಗೀತ, ಡಾನ್ಸ್ ಇಂಥ ಕಲೆಗಳನ್ನು ಮಾಡಲಿಕ್ಕೆ ಮಾತ್ರ ಸೀಮಿತವಾದಂತಹ ಸಾರ್ವಜನಿಕ ಗಣೇಶೋತ್ಸವ ಅಲ್ಲ. ಒಂದು ಕಾರ್ಯಕ್ರಮದ ಉದ್ದೇಶ ಇಷ್ಟೆಲ್ಲ ಸಾರ್ವಜನಿಕರನ್ನು, ಬೇರೆ ಬೇರೆ ಜಾತಿಯವರು, ಬೇರೆ ಬೇರೆ ಭಾಷೆ ಮಾತನಾಡುವವರು, ಬೇರೆ ಬೇರೆ ಮತದಲ್ಲಿರುವವರು, ಬೇರೆ ಬೇರೆ ಉದ್ಯೋಗದಲ್ಲಿರುವವರು, ಬೇರೆ ಬೇರೆ ಸಂಪಾದನೆಯಲ್ಲಿರುವವರು ಎಲ್ಲ ಸೇರಿ ಒಂದು ಗಣೇಶನ ಹಬ್ಬವನ್ನು ಮಾಡಬೇಕು ಅನ್ನುವಂತಹ ಹಿನ್ನೆಲೆ ಯಾವುದು ಅಂತ ಮೊದಲು ನಮಗೆ ಗೊತ್ತಿರಬೇಕು. ನಿನ್ನನ್ನು ನೀನು ತಿಳಿದುಕೊಂಡರೆ ನೀನು ಶ್ರೀಮಂತನಾಗುತ್ತಿ ಅನ್ನುವುದನ್ನು ಸ್ವಾಮಿ ವಿವೇಕಾನಂದರು ಹೇಳಿದರು. ನಾನು ಯಾಕೆ ಈ ವಿಚಾರಗಳನ್ನು ತಮ್ಮ ಮುಂದೆ ಇಡ್ತೇನೆ ಅಂತ ಹೇಳಿದ್ರೆ, ಈ ಗಣೇಶೋತ್ಸವದ ಹಿನ್ನೆಲೆ ನಾವು ಇಷ್ಟು 32 ವರ್ಷಗಳಿಂದ ನಡೆಸಿಕೊಂಡು ಬಂದಂತಹ ಈ ಒಂದು ಗಣೇಶನ ಹಬ್ಬ, ಈ ಉತ್ಸವದ ಹಿನ್ನೆಲೆ ನಮಗೆ ಅರ್ಥ ಆಗದೆ ಹೋದರೆ ನಾವು ದೇವರಿಗೆ ಯಾವ ಪೂಜೆ ಮಾಡಿಯೂ ಪ್ರಯೋಜನ ಇಲ್ಲ. ನಮ್ಮಲ್ಲಿ ಪ್ರೀತಿ ಅನ್ನೋದು ಭಕ್ತಿಯಾಗಿ ರೂಪಾಂತರ ಆಗಬೇಕು. ಲವ್ ಇಸ್ ಗಾಡ್ ಅಂತ ಜೀಸಸ್ ಹೇಳ್ತಾನೆ. ಪ್ರೀತಿ ಭಕ್ತಿಯಾಗಿ ರೂಪಾಂತರಗೊಂಡ್ರೆ ಮಾತ್ರ ಅದು ಭಕ್ತಿ ಶಕ್ತಿಯಾಗಿ ಬೆಳೀತದೆ ಅಂತೆ. ಕೃಷ್ಣ ನಿಪ್ಪು ಏರೇಪಾಡು, ಈ ಭಾರತ ಇತ್ತುಂಡ ನಂಗೆ ಬದುಕು, ಈ ಭಾರತ ಸೈತುಂಡ ನಂಗೆ ಬದುಕಿಜ್ಜಿ, ಈ ಭಾರತಕ್ಕೋಸ್ಕರ ರಡ್ಡು ಕೈಲ ದೆತ್ತದು ಪಲ್ಲೆ ಬೋಲೋ ಭಾರತ್ ಮಾತಾಕಿ. ಸನ್ಮಾನ ಮಲ್ಪುಣಂಚಿನ ಸಂಪ್ರದಾಯ ಕೆಲವು ವರ್ಷದಿಂದ ಮಲ್ತೊಂದುಂಡು. ಆ ಪ್ರಕಾರ ಈ ಸರಿ ನಮ್ಮ ಆಯ್ಕೆ ಮಲ್ತಿನ ವ್ಯಕ್ತಿ ಅಮ್ಮ ಕಟೀಲು ಶ್ರೀ ದುರ್ಗಾ ಪರಮಾರ ಕ್ಷೇತ್ರಡು ಮಸ್ತು ವರ್ಷದಿಂದ ಕಲಾ ಸೇವೆ, ಕಲಾ ಕೊಡುಗೆ ಕೊರದಿತ್ತಿನ ಶ್ರೀಯುತ ಕಲ್ಲಾಡಿ ದೇವಿಪ್ರಸಾದ್ ಶೆಟ್ರು. ಸನ್ಮಾನ್ಯರೇ, ಯಕ್ಷಗಾನ ರಂಗದ ಯಜಮಾನಿಕೆಯಲ್ಲಿ ದಿಗ್ಗಜರೆನಿಸಿದ ಕೀರ್ತಿಶೇಷ ಕಲ್ಲಾಡಿ ಕೊರಗ ಶೆಟ್ರ ಮೊಮ್ಮಗನಾಗಿ, ಕೀರ್ತಿಶೇಷ ಕಲ್ಲಾಡಿ ವಿಠಲ ಶೆಟ್ರ ಪುತ್ರನಾಗಿ, ಹಿರಿಯರ ಕೀರ್ತಿಗೆ ಚ್ಯುತಿ ಬಾರದಾಗೆ ಕಟೀಲು ಕ್ಷೇತ್ರದ 6 ಮೇಳಗಳನ್ನು ಯಶಸ್ವಿಯಾಗಿ ಮುನ್ನಡೆಸಿಕೊಂಡು ಬರುತ್ತಿರುವ ನಿಮಗಿದು ಪ್ರಪ್ರಥಮ ವಂದನೆಗಳು. ನಿಮ್ಮ ತೀರ್ಥರೂಪರ ನಂತರ ಕಟೀಲು ಮೇಳಗಳ ಸಂಚಾಲಕತ್ವವನ್ನು ಶ್ರೀಮಾತೆಯ ನಿಮ್ಮ ಮಡಿಲಿಗೆ ಹಾಕಿ ಮುಂದುವರಿಸುವವರೇ ಅನುಗ್ರಹ ಬೀರಿದ್ದರೆಂದು ತಪ್ಪಾಗಲಾರದು. ಭವಿಷ್ಯತ್ತಿನಲ್ಲಿಯೂ ಈ ಭಾಗ್ಯ ನಿಮಗಿರಲಿ ಎಂದು ನಮ್ಮ ಹಾರೈಕೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ಗಜಮಯಣವೆನಿಸಿಕೊಟ್ಟ ಕರ್ನಾಟಕ ಯಕ್ಷಗಾನ ನಾಟಕ ಸಭಾ ವ್ಯವಸಾಯ ಮೇಳವನ್ನು ತಮ್ಮ ತೀರ್ಥರೂಪರು ತಮಗೆ ಹಸ್ತಾಂತರ ನೀಡಿ ನಿರ್ವಹಣಾ ಜವಾಬ್ದಾರಿಯನ್ನು ವಹಿಸಿಕೊಟ್ಟಾಗ ಇದರ ಘನತೆಗೆ ಕುಂದು ಬಾರದ ಹಾಗೆ ಮುನ್ನಡೆಸಿ ಯಶಸ್ವಿಗೊಳಿಸಿದ್ದೀರಿ. ದೇವಿ ಪ್ರಸಾದ್ ಶೆಟ್ರೆ, ಕಟೀಲು ಮೇಳಗಳ ಸಂಚಾಲಕತ್ವದಲ್ಲಿ ಎಡವಿ ಬೀಳದ ಹಾಗೆ ಮಾತೆ ದುರ್ಗಾದೇವಿಯ ಶ್ರೀರಕ್ಷೆ ತಮಗಿದೆ ಎಂದು ನಮ್ಮ ಅನಿಸಿಕೆ. ಈಗ ನಿಮಗಿರುವ ಸ್ಥಾನದಲ್ಲಿ ಕಟೀಲು ಶ್ರೀದೇವಿಯ ಕೈಂಕರ್ಯ ನಿಮ್ಮ ಪೂರ್ವಿಕರು ಅನುಸರಿಸಿಕೊಂಡು ಬಂದಿರುವ ಯಕ್ಷಗಾನ ಸೇವಾ ವೃತ್ತಿಯಲ್ಲಿ ಮೇಲ್ಮನೆಯನ್ನು ಸಾಧಿಸುವ ಜವಾಬ್ದಾರಿ ಹಲವಾರು ಕಲಾವಿದರ ಹಿತರಕ್ಷಣೆಗಾಗಿ ಹಾಗೂ ಕಟೀಲು ಮೇಳದ ಬಯಲಾಟ ಸೇವಕರ್ತರ ಸೇವಾ ಪರಿಪೂರ್ಣತೆಯ ಜವಾಬ್ದಾರಿ ಇವುಗಳು ಒಳಪಟ್ಟಿವೆ ಎಂದರೆ ತಪ್ಪಾಗಲಾರದು. ಯಶಸ್ಸು ಸದಾ ತಮ್ಮ ಪಾಲಿಗಿರಲಿ. ಶ್ರೀ ವಿಘ್ನ ವಿನಾಶಕನು ನಿಮಗೆ ನೆಮ್ಮದಿಯ ಜೀವನ ಹಾಗೂ ಆರೋಗ್ಯವನ್ನು ದಯಪಾಲಿಸಲೆಂದು ನಾವು ಪ್ರಾರ್ಥಿಸುವ ಈ ಅಭಿನಂದನೆ ಪತ್ರವನ್ನು ನಿಮಗೆ ಸಮರ್ಪಿಸುತ್ತಿದ್ದೇವೆ. ದೇವರನ ಕಾರ್ಯಕ್ರಮ ಜೊತೆ ಐಟು ಮಾತ್ರ ಸಂತಸ ಪುಣ್ಯಟ್ಟು ಮಾತ್ರ ಅವನಿಕ್ಲಿನ ಮಾತಿರ ತೂನೆಲ್ಲ ಗೊತ್ತಾಪುಣು. ಸ್ವಾತಂತ್ರ್ಯ ಪೂರ್ವ ಇರ್ಪಲ್ಲೆ ಕಣೆ ಬಾಲಗಂಗಾಧರ ತಿಲಕೇರು ನೇನು ಮಲ್ತ ಜನಕ್ಲಿನ ಒಟ್ಟು ಮಲ್ಪರೆ ಮಲ್ತುಪ್ಪರೆ ಯಾವ ಇತ್ತ ನಂಗೆ ಸ್ವಾತಂತ್ರ್ಯ ಹೆಚ್ಚಾದನು. ನಮ್ಮ ಇತ್ತೆ ಹೆಚ್ಚಾದ ಅಂಚೆ ಮಲ್ಪುಣು ಇತ್ತೆ ಸ್ವಾತಂತ್ರ್ಯಕ್ಕೋಸ್ಕರತ್ತು ನಮ್ಮ ಐನ ಪತ್ತೊಂದು ಗಲಾಟೆ ಅಂಚಿನ ಪರಿಸ್ಥಿತಿ ಯಾರ ಬಲ್ಲಿ ಅವು ದೇವರ ಗೊಂಜ ಅವಮಾನ
ನಮ್ಮ ದೇವರನ್ನು ಪೂಜೆ ಮಲ್ತದ್ದು ರೋಡ್ ಸೈಡ್ ಹಿಂದಿ ಭಾಷಣ ಮಲ್ತೊಂದು ಒಂದು ಪದ ಪಾಡೊಂದು ಅಥವಾ ಕನ್ನಡ ಪದ ಪಾಡೊಂದು ಪರ್ದು ಡ್ಯಾನ್ಸ್ ಮಲ್ತದ್ದು ನಮ್ಮ ದೇವರಿಗೆ ಅವು ಅವಮಾನ ಅವು ನಮ್ಮ ಇತ್ತದ ಜನಾಂಗಲಡಿ ಹಂಗೆ ಜನರೇಷನ್ ಅವು ತೋಜೊಂದುಂಡು ಅವು ಭಾರಿ ಬೇಜಾರು ಸಂಗಾತಿ. ಭಾಗ್ಯಶ್ರೀ ಕಾಪೆಟ್ಟು, ದಿವಂಗತ ಚಂದ್ರಶೇಖರ್ ಬಿ ಬೊಕ ದಿವಂಗತ ವೇದಾವತಿ ಡಿ ಮುಕಲ್ನ ಪುತ್ರಿ 592 ಮಾರ್ಕ್ ದೆತ್ತದು ಇಡೀ ಕರ್ನಾಟಕ ರಾಜ್ಯೋಡ 5ನೇ ಸ್ಥಾನವನ್ನು ಪಡೆಯುವಂತೆ ನಂಚಿನ ಒಂದು ಪ್ರತಿಭೆ ದಯಮಾಲ್ತದ ವೇದಿಕೆಗೆ ಬರ್ತದು. ನಮ್ಮ ಸುಚೇಂದ್ರ ದಯಮಾಲ್ತದ ಆರಿಗೆ ಗೌರವಿಸೋಡು ಬಂದಕ್ಕೇನೋ ಒಂದಿಲ್ಲ. ಅಂಚನೆ ಶ್ರೇಯಾ ಪಡು ಮಜಲು ದಯಮಾಲ್ತ ವೇದಿಕೆಗೆ ಬರೋಡು. PUCಡ್ 553 ಮಾರ್ಕ್ ಶ್ರೀಯುತ ಜಯರಾಮಾಚಾರ್ಯ ಬೊಕ್ಕ ಶ್ರೀಮತಿ ಜಯಂತಿ ಮುಕಲ್ನ ಪುತ್ರಿ ಶ್ರೇಯಾ ಪಡು ಮಜಲು 563 ಮಾರ್ಕನ್ನು ಎತ್ತದು ಗ್ರಾಮ ಗೋಪೋದರ್ನ ಕನ್ನ ಇದ್ದಾರೆ. ಅಂಜನೆ ಪುಷ್ಪಾವತಿ ಬೊಕ್ಕ ವಿಠಲ ಮುಕಲ್ನ ಪುತ್ರಿ ನಿಖಿತಾ ಗಾಣದ ಕೊಟ್ಯ 552 ಅಂಕನ ತೆತ್ತಿದ್ದಾರೆ. ಅದೇ ಮೇಲೆ ತಾರ್ಲ ವೇದಿಕೆಗೆ ಬರ್ತದೆ ಪ್ರೋತ್ಸಾಹಧನ ಸ್ವೀಕಾರ ಮಲ್ಪಡು. ಅಂಚನೆ SSLC ಜಾಸ್ತಿ ಮಾರ್ಕ್ ದೈದಿನ ಅಂಚಿನ 585 ಮಾರ್ಕ್ ದೈದಿನ ಅಂಚಿನ ಮೇಘನಾ ಸತ್ತಿಕಲ್ಲು ದಯಮಾಲ್ತಿ ವೇದಿಕೆಗೆ ಬರೋಡು ಸುಲ್ಮೇಲು.